ಇವಾಗ ಶಾಪಿಂಗ್ ಹೋಗಿ ಬಂದೆ. ಶಾಪಿಂಗ್ ಹೋಗಿ ಬರುವಾಗ ಏನೆಲ್ಲ ತಂದೆ ಅಂತ ತೋರಿಸ್ತೇನೆ ನಿಮಗೆ. ಅಂಜಲ್ ಮೀನನ್ನು ನಿನ್ನೆನೇ ಮಸಾಲದಲ್ಲಿ ಹಾಕಿಟ್ಟಿದ್ದೇನೆ, ಅಂದರೆ ಇವಾಗ ಫ್ರೈ ಮಾಡಬೇಕು. ನಿನ್ನೆ ತಗೊಂಡು ಬಂದಿದ್ದು ನಾವು 23 ದಿರಮ್ ಇತ್ತು 1 kgಗೆ. ಒಂದು ಅರ್ಧ kg ತಗೊಂಡ್ರು. ಆಮ್ಲೆಟ್ ಆಮ್ಲೆಟ್ अभी खाना पूरा नहीं मैं खाना खाने खाना खाया ना तुम खाना खाया ना. ಹೆಲೋ ವ್ಯೂವರ್ಸ್, ಕರುನಾಡ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇವಾಗ ಶಾಪಿಂಗ್ ಹೋಗಿ ಬಂದೆ. ಶಾಪಿಂಗ್ ಹೋಗಿ ಬರುವಾಗ ಏನೆಲ್ಲ ತಂದೆ ಅಂತ ತೋರಿಸ್ತೇನೆ ನಿಮಗೆ. ಕುಚಿಲಕ್ಕಿ, ತೆಂಗಿನೆಣ್ಣೆ 1 ಲೀಟ್ರದ್ದು, ಸ್ವೀಟ್ ಲಸ್ಸಿ, ಕಲ್ಲಂಗಡಿ ಪೀಸ್, ಬಂಗುಡೆ ಮೀನು, ವಿಕ್ಸ್ ವ್ಯಾಪೋರಬ್, ಕಾರ್ನೆಟ್ ಐಸ್ ಕ್ರೀಮ್, ಮೊಟ್ಟೆ, ಡಿಟರ್ಜೆಂಟ್ ಪೌಡರ್, ಟೊಮ್ಯಾಟೊ, ಕಾಯಿಮೆಣಸು, ಪಿಯರ್ಸ್, ಎಳನೀರು, ಈರುಳ್ಳಿ, ಬಾಳೆಹಣ್ಣು, ಜಾಕ್ ಫ್ರೂಟ್ ಚಿಪ್ಸ್, ಬನಾನಾ ಚಿಪ್ಸ್, ಸೋರೆಕಾಯಿ. ನೀವು ನೋಡ್ತಾ ಇರ್ಬೋದು, ಮಾರ್ಕೆಟಿಂದ ಬರುವಾಗ ಇಷ್ಟೆಲ್ಲ ಐಟಮ್ಸ್ ಎಲ್ಲ ತಗೊಂಡು ಬಂದೆ. ಅಂಜಲ್ ಮೀನನ್ನು ನಿನ್ನೆನೇ ಮಸಾಲದಲ್ಲಿ ಹಾಕಿಟ್ಟಿದ್ದೇನೆ, ಅಂದರೆ ಇವಾಗ ಫ್ರೈ ಮಾಡಬೇಕು. ನಿನ್ನೇನು ಫ್ರೈ ಮಾಡಿದ್ದೆ, 4 ಪೀಸ್ ಫ್ರೈ ಮಾಡಿದ್ದೆ ನಿನ್ನೆ. ಇವಾಗ ಒಂದು 2 ಪೀಸ್ ಫ್ರೈ ಮಾಡಬೇಕು. ಇದಂದರೆ ಒಂದು ಮೀನು 1 kg ಇತ್ತು. 1 kgಗೆ 25 ದಿರಮ್. 25 ಅಂದರೆ ಇಂಡಿಯದ್ದು 550 ರೂಪಾಯಿ ಆಯಿತು 1 kgಗೆ. ಮೀನು ಒಳ್ಳೆಯದಿತ್ತು, ಫ್ರೆಶ್ ಇತ್ತು, ಅದಕ್ಕೆ ತಗೊಂಡಿದ್ದು ನಾವು. ಅವರೇ ಅಲ್ಲಿ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಕೊಡ್ತಾರೆ, ಅದು ಟೆನ್ಷನ್ ಇರೋಲ್ಲ. ನಾವು ಇಲ್ಲಿ ಬಂದು ಸ್ವಲ್ಪ ಕ್ಲೀನ್ ಮಾಡಿದರೆ ಆಯಿತು. ಅವರು ಮಾಡಿದ್ದು ನಮಗೆ ಸರಿ ಆಗಲ್ಲಲ್ಲ, ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿ ತೊಳೆದು ಮಸಾಲದಲ್ಲಿ ಹಾಕಿಟ್ಟಿದ್ದೆ. ಅಂಜಲ್ ರವಾ ಫ್ರೈ ಆಯಿತು, ಇವಾಗ ಊಟ ಮಾಡಬೇಕು. ನೋಡಿ, ನಮ್ಮ ಫ್ರೆಂಡು ಸಿಗಡಿ ಮೀನು ಕ್ಲೀನ್ ಮಾಡ್ತಿದ್ದಾರೆ ಇವಾಗ ಮಾರ್ಕೆಟಿಂದ ಹೋಗಿ ತಗೊಂಡು ಬಂದಿದ್ದು ನಾವು. 23 ದಿರಮ್ ಇತ್ತು 1 kgಗೆ. ಒಂದು ಅರ್ಧ kg ತಗೊಂಡ್ರು. ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ. ಡಿಮಾಂಡ್ ಬರ್ಪುಣ್ಯ ನಿಮ್ಮ ಫ್ರೆಂಡಿನ ಮೋನೆ ತೋರಿಸಿ. ಇಟ್ಟು ವಿಡಿಯೋ ಮಾಡಿರಿ ಅಲ್ಬೇಕಾ ಕಪ್ಪುದವ್ಗೆ ಎಪ್ಪರಣ್ಣಿಂದಲೇ ಕಪ್ಪು ಎಲ್ಲ ನೋಡಿ ಕಮೆಂಟ್ ಮಾಡ್ಬಿಟ್ಟಿರಿ. ಏನು ಅಂತೀರಿ ಸಂಪತ್ತಿರ ಸಂಪತ್ತೇರೆ ಮಾರಲು ಜೋರು ಆರಾಂಜಿಂದು ಬಿರಿಯಾನಿದ ವಿಡಿಯೋ ಒಂದು ಮರೆ ಇರು ಮಲ್ತದ ಪೂರ ಬೇರೆ ತಕ್ಕಲೆ ತಿನ್ಪಲೆ ಅಂತ ಯಾವಂడి ఈరోజు వీడియో కొంచెం కమెంట్ వాడవారా మరి
ಅದು ಹೋಗುಜರಿ ಇತ್ತೆ ಪುರ್ಸೋತಿಜ್ಜರಿ ಮತ್ತೆ ಭಯಂಕರ ಬ್ಯುಸಿ ಆಗ್ತೀರಿ. ಅರಿಶಿನ, ಮೆಣಸು, ಅರಿಶಿನ, ಸ್ವಲ್ಪ ಮೆಣಸಿನ ಹುಡಿ, ಬೊಕ್ಕ ಸ್ವಲ್ಪ ಉಪ್ಪು, ಉಪ್ಪು ಚಮಚರ ಕೈಕೊಂಡು ಚಂಡಿ ಹಾಕ್ಲಿಕ್ಕೆ, ಮತ್ತೆ ಮೊಟ್ಟೆ, ಕಡ್ಡಿ ಯಾವ್ದು ತೆತ್ತಿನ ಆಗ್ಬೋದು. ना हाँ फिर आएगा डोर खोलो ठीक है बेल मारेगा चाय भी वो नहीं ओपन ओपन रख के जाओ मस्त नहीं मुझे ओपन 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 रखो मिलाएंगे वाला चंद लेना ತಂದಿಚ್ಚಿ तित्ती डन मारे आमलेट आमलेट शिमला मिर्च, शिमला मिर्च, शिमला मिर्च, शिमला मिर्च, शिमला मिर्च, मिक्सर जो तो सब बात शिमला मिर्च, ಇದೆಂತ बटर ಅಮೂಲ್ ಬಟರ್ अमूल बटर ಎಲ್ಕನ್ನೆಲ್ಲ ಸಂಪತ್ ಎರಿಪೇರು ಮಾರ್ಲೆ ಆರು ತೂಪಿದ್ದೀರಿ ವಿಡಿಯೋ ರಾಘವೇರ್ನ ವಿಡಿಯೋ ನಾ ಮಿತ್ತಿರ ಸ್ಲೈಡ್ ಉಂಟು ನಾ ಅವನಿಗೆ ಏ ಪರ ಇತ್ತಿನ ಇದ್ಯಾರು ತೂಪಿರು ಒಂದು ಬಸರ್ ಪುಲಂತು ಅಂತ ತೆರಿಗೆ ವಿಡಿಯೋ ಅಂದ ಹೆಂಗೆ ನಾವು ವೀಡಿಯೋ ಮರೋಣ ಕಾಪಿರೈಟ್ ಬರ್ತೀನಿ ಮರ ಆಜಿ ಸಾರಿ ಪಾಡಿನ ಕಾಪಿರೈಟ್ ಬರ್ತೀನಿ ಒಂದು ಸಾಂಗ್ ಹೂ ಸಾಂಗು ಅವು ಒಂದು ಹಿಂದಿದ ಸಾಂಗ್ ಅವು ಅದು ಪಾಡಂತೆ ಹೆಂಗೋ ತುಂಬು ಅದಕ್ಕೆ ಕಾಪಿರೈಟ್ ಇತ್ತಿಜಿ ಇತ್ತ ಕಾಪಿರೈಟ್ ಹೋಯ್ತು ಆ ಸಾಂಗ್ ಅಂದ ಏರ ಕ್ಲೇಮ್ ಅಂತಾರೆ ಈಗ ಸಾಂಗ್ ಅಂಚದು ಇತ್ತ ನೆಕ್ಸ್ಟ್ ವೀಡಿಯೋ ಮಸ್ತ್ ಸ್ಲೋ ಆಪನ ಚಾನ್ಸಸ್ ಉಂಟು ಪಿಚ್ ಪಕ್ಕ 100% ಅವಂಚಲ್ಲಿ ಎಂತ ಗೊತ್ತಾಗ ಮಾರೆ ಗೊತ್ತಾದ ನಾವು ಮ್ಯೂಸಿಕ್ ಗೊತ್ತಾದ ನೋಟಿಫಿಕೇಶನ್ ಹೋಗ್ಬಿಡ ಏರಿಗೆ ತಗ್ಲಿಕ್ಕೆ ಅಕುಲು ಆಲ್ರೆಡಿ ಸೆಟ್ ಮಾಡ್ತಿರ್ತೇವೆ ಅಕಲ್ನ ಮ್ಯೂಸಿಕ್ ನಿಯರ್ಲಿ ಯೂಸ್ ಅಂದ್ರೆ ಕಾಪಿರೈಟ್ ಬರ್ಕೊಳಕ ಅವು ಅಕಲೆಲ್ಲ ಹೋಗ್ಬೋದು ಮೆಸೇಜ್ ಇನ್ನೇನು ಏನಪ್ಪ ಅಂದಿರಂದು ಅಕಲು ಕಾಪಿರೈಟ್ ಸ್ಟ್ರೈಕ್ ಮಿನಿ ಕೊರಿಯರ್ಡ ಎಂಕಲ್ನ ವೀಡಿಯೋ ಬ್ಲಾಕ್ ಆಪುಂಡು ಕಾಪಿರೈಟ್ ಕ್ಲೇಮ್ ಕೊರಿಯರ್ಡ ನಮ್ಮ ವೀಡಿಯೋ ಏತ್ ಮನಿ ಅರ್ನ ಆಪುಂದುಲೆ ನಂಕದ ಆಲೇಜ್ ಅಂದ ಹಾಂ ಇಟ್ಟು ಒಂದು ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂಡ ಕಾಲಿ ಅಕಲ್ ಒಂಜಿ 2 ನಿಮಿಷದ ಸಾಂಗ್ ಇತ್ತಂಡಲ್ಲ ಕಾಸು ಪೂರ ಆಗ್ಲಿ ಅಂದ ಹಾಂ ಅದಕ್ಕೆ ಸ್ವಸ್ಥವಾದ ಬೆಟ್ಟ ಆಮೇಲೆ तेल कमाई ಗುಂಡೂರಾವ್ ಇದು ಗೊತ್ತಾ ದಿನೇಶ್ ಗುಂಡೂರಾವ್ हमारा कर्नाटक का मिनिस्टर है मांग दिनेश गुंडूराव देखा है उसका न्यूज़ सुन अच्छा भी अच्छा बहुत अच्छा एजुकेशन है ना हाँ। सबको सलाम करेगा सबको सलाम मेरा फेवरेट है कृष्णा बैरागौड़ा जबरदस्त मिनिस्टर फिर बंद बोले वो मेरे को नहीं दिया नहीं पता। एक नहीं अभी खाना खाना तो पूरा ले नहीं कितना बड़ा नहीं मैं खाना खाने में खाना खाया ना तुम खाना खाया ना बहुत सारा और तुमको हाँ?
ಆಂಡ್ ಈತೆ ಸ್ಟೆಪ್ಪು ಸ್ಟೆಪ್ ಈತೆ दादी ನನ್ನದೇ ತೆಗ್ಬಾರ್ದು ಆತೆ मैं तय करना थे कराले ए कटले बोल के कल दिए मेरे को थैंक यू